ಪುಸ್ತಕಗಳನ್ನು ಬರೆಯುವುದೆಂದರೆ ತಪಸ್ಸು ಮಾಡಿದಂತೆ ಎಂದು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಡಿಕೆ ಕುಮಾರಯ್ಯ ಹೇಳಿದರು. ಅವರು ಪಟ್ಟಣದ ಕಾರ್ಯಾಲಯ ಬಡಾವಣೆಯಲ್ಲಿರುವ ಆಧ್ಯಾತ್ಮಿಕ ಪ್ರಕಾಶಾಲಯ ಕಚೇರಿ ಆವರಣದಲ್ಲಿ ಆಯೋಜಿಸಿದ್ದ ಭಾರ ಸುಬ್ಬರಾಯರು ರಚಿಸಿರುವ ನಮ್ಮೂರ ಜಾತ್ರೆ ಕೃತಿಯ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಬಾರಸು ಎಂದು ಪ್ರಸಿದ್ಧಿಯಾಗಿದ್ದಾರೆ. ಪತ್ರಿಕಾ ರಂಗದಲ್ಲೂ ತೊಡಗಿಸಿಕೊಂಡು ರಾಜಕೀಯ, ಸಾಮಾಜಿಕ, ಧಾರ್ಮಿಕ, ಭ್ರಷ್ಟಾಚಾರ, ಸುಪ್ರಸಿದ್ಧ ದೇವಾಲಯಗಳ ಇತಿಹಾಸಗಳನ್ನು ಮತ್ತು ವೈವಿಧ್ಯಮಯವಾದ ಲೇಖನಗಳನ್ನು ತಮ್ಮ ಬರವಣಿಗೆಯ ಮೂಲಕ ಬರೆದು ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದಾರೆ. ಹಲವು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡ ಕೀರ್ತಿ ಇವರದ್ದಾಗಿದೆ ಎಂದು ಹೇಳಿದರು. ಇವತ್ತು ಬಾರಸು ತಮ್ಮ ಊರಿನ ಬಗ್ಗೆ, ತಮ್ಮ ಊರಿನ ಜಾತ್ರೆಯ ಬಗ್ಗೆ, ತಮ್ಮ ಊರಿನ ಗಣ್ಯರ ಬಗ್ಗೆ, ತಮ್ಮ ಊರಿನ ಕರಗದ ಬಗ್ಗೆ, ಬಿಂದಿಗೆ ಜಾತ್ರೆಯ ಬಗ್ಗೆ, ಪೂಜಾರಿಗಳ ಬಗ್ಗೆ ಮಹತ್ವದ ವಿಚಾರವನ್ನ ಇವತ್ತು ಇಲ್ಲಿ ನಮೂದನೆ ಮಾಡಿ ಒಂದು ದಾಖಲಾತಿಯನ್ನು ಇವತ್ತು ಬಿಟ್ಟಿದ್ದಾರೆ. ಇವತ್ತು ಕರ್ನಾಟಕ ಕನ್ನಡ ಒಂದು ಸಾಹಿತ್ಯಕ್ಕೆ ಒಂದು ಕೃತಿಯನ್ನು ಬರೆಯೋದು ಅಂತ ಅಂದರೆ ಅದು ಚಿಕ್ಕ ಕೃತಿ ಇರ್ಬೋದು, ಅದು ದೊಡ್ಡ ಕೃತಿ ಇರ್ಬೋದು, ಅದು ಸಾಮಾನ್ಯವಾದ ವಿಚಾರ ಅಲ್ಲ. ಅದು ತಪಸ್ ಮಾಡಿದಂತೆ. ಇದು ಸಾವಿರಾರು ಜನ ಓದುವಂಥ ಪುಸ್ತಕ ಇದೀಗ. ಏನು ಬಾಗೇವಾಡಿ ಗ್ರಾಮದ ಇತಿಹಾಸ ಇತ್ತು, ಭಾಗ್ಯಮರದ ಇತಿಹಾಸ ಇತ್ತು, ಅಥವಾ ಹಿರಿಯರಿಗೆ ಗೌರವ ಕೊಡ್ಲಿಕ್ಕೆ ಅಂತೇಳಿ ಬಾಗಿ ನಮಸ್ಕರಿಸುವಂತ ಒಂದು ಸಂಪ್ರದಾಯ ಇತ್ತು. ಹಾಗಾಗಿ ಭಾಗ್ಯವಾಡಾಯ್ತು ಅಂತ ಹೇಳಿ ಏನು ಬಾರಂ ಲೋಕೇಶ್ ಅವರು ಹೇಳ್ತನಕ ಹೇಳಿದ್ರು. ಇವತ್ತು ಆ ವಿಚಾರ ಕನ್ನಡ ಸಾಹಿತ್ಯಕ್ಕೆ ಸೇರೋಯ್ತು ಇವತ್ತು ಅಂತ ಒಂದು ಸುದ್ದಿನ ಇವತ್ತು. ನಮ್ಮೂರ ಜಾತ್ರೆ ಕೃತಿಯ ಲೋಕಾರ್ಪಣೆ ಕಾರ್ಯಕ್ರಮದ ಉದ್ಘಾಟನೆಯನ್ನ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ನಿಕಟ ಪೂರ್ವಾಧ್ಯಕ್ಷ ಎಚ್.ಎಸ್. ಪುಟ್ಟಸೋಮಪ್ಪ ನೆರವೇರಿಸಿ ಮಾತನಾಡಿ, ಈ ಕೃತಿಯು ಚಿಕ್ಕದಾದರೂ ಬಾಗಿವಾಳು ಗ್ರಾಮದ ಬಗ್ಗೆ ಬಹಳ ವಿಚಾರಗಳನ್ನು ತಿಳಿಸಿಕೊಡುವ ಕೃತಿಯಾಗಿದೆ ಎಂದು ಹೇಳಿದರು. ಹೆಚ್ಚಿನ ಶ್ರಮ ನಮ್ಮ ವೀರಪ್ಪಾಜಿಯವರು ಮತ್ತು ರಮೇಶ್ ಅವರ ಫ್ಯಾಮಿಲಿಯವರು, ಇವರು ವೀರಪ್ಪಾಜಿಯವರು ಮನೆ ಮನೆಗೆ ಹೋಗಿ ಅವ್ರ ಹತ್ರ ಫೋಟೋ ಇಸ್ಕೊಂಡು ಕಲೆಕ್ಟ್ ಮಾಡಿ ಪೂರ್ಣ ಸಹಕಾರ ಕೊಟ್ಟರು ವೀರಪ್ಪಾಜಿಯವರು. ಅವರ ಊರಿಗೆ ಒಂದು ಕೃತಜ್ಞತೆ ಸಲ್ಲಿಸಬೇಕು ಅಂತೇಳಿ ನಾನು ಅವ್ರ ಹತ್ರ ಪ್ರತಿ ವರ್ಷ ಪತ್ರಿಕೆ ಬರೀತಾ ಇದ್ದೆ. ಅದು ಸುಮ್ಮನೆ ಬರುತ್ತೆ ಹೋಗುತ್ತೆ, ಅದೊಂದು ಕೃತಿ ಇರಲಿ ಅನ್ನೋ ದೃಷ್ಟಿಯಿಂದ ಇದು ಮಾಡೋಣ ಅಂತೇಳಿ ನಾನು ಬಸವರಾಜು ಮತ್ತು ವೀರಪ್ಪಾಜಿಯವರೆಲ್ಲ ಮಾತಾಡಿದಾಗ ಒಂದು ಸಣ್ಣ ಕೃತಿ, ಇದೇನು ದೊಡ್ಡ ಸಾಧನೆ ಅಂದೇನೂ ಇಲ್ಲ. ಇದರಲ್ಲಿ ಊರಿನ ಗ್ರಾಮಸ್ಥರು ಎಲ್ಲ ಸಹಕಾರ ಕೊಟ್ಟರು. ಆ ಒಂದು ಸಣ್ಣ ಕೃತಿಯನ್ನು ತರಬೇಕು ಅಂತೇಳಿ ಮನಸ್ಸಿತ್ತು. ಅದು ಇವತ್ತು ಈಡೇರಿದೆ. ಆ ಒಂದು ಅಭಿಮಾನಕ್ಕೆ ನಮ್ಮ ಊರಿನವ್ರಿಗೆಲ್ಲರೂ ಕೂಡ. ಈ ಕಾರ್ಯಕ್ರಮದಲ್ಲಿ ಕಾದಂಬರಿಕಾರ ಕೌಂಡಿನ್ಯ, ಚುಟುಕು ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಪ್ರೇಮ ಮಂಜುನಾಥ್, ಕನ್ನಡ ಸಾಹಿತ್ಯ ಪರಿಷತ್ನ ಖಜಾಂಚಿ ಮಂಜುನಾಥ್ ಗುಪ್ತಾ, ಕವಿಗಳಾದ ಕುಮಾರ್ ಚಲವಾದಿ ಉಪಸ್ಥಿತರಿದ್ದರು. ವಸಂತಯ್ಯ, ವಿ4 ನ್ಯೂಸ್, ಹೊಳೆನರಸೀಪುರ.